ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆಯನ್ನ ತಡೆಗಟ್ಟಲು ಅಗತ್ಯವಿರುವ ಪೂರ್ಣ ಸಿದ್ಧತೆ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 2ನೇ ವಾರದಲ್ಲಿ ಇದರ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಕೋವಿಡ್ ಕುರಿತ ಅಧಿಕಾರಿಗಳ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಉಡುಪಿಯಲ್ಲಿ ಸರಾಸರಿ ಪಾಸಿಟಿವಿಟಿ 2.60 ಇದೆ. ನೆರೆಯ ದಕ್ಷಿಣ ಕನ್ನಡದ ಬಾರ್ಡರ್ನಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ. ಉಡುಪಿಯಲ್ಲೂ ಬಹಳ ಎಚ್ಚರಿಕೆ ವಹಿಸಲಾಗಿದೆ. ಜೊತೆಗೆ ನೆರೆ ರಾಜ್ಯಗಳಾದ ಕೇರಳ, ಮಹಾರಾಷ್ಟ್ರ ಜೊತೆ ನಿಕಟ ಸಂಪರ್ಕವಿರಿಸಲಾಗಿದೆ ಎಂದರು. ಇನ್ನು ಪಾಸಿಟಿವ್ ವ್ಯಕ್ತಿಯ 20 ಜನ ಟ್ರ್ಯಾಕ್ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. 85% ಜನ ಹೋಮ್ ಐಸೋಲೇಷನ್ ನಲ್ಲಿ ಇದ್ದಾರೆ. ಜಿಲ್ಲೆಯ 4 ಕಡೆ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸುತ್ತೇವೆ. ಜೊತೆಗೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ರಚನೆಗೆ ಮತ್ತು ಪಾಸಿಟಿವ್ ವ್ಯಕ್ತಿ ಮನೆ ಸುತ್ತ 4 ಮನೆ ಸೀಲ್ ಡೌನ್ ಮಾಡಲು ಸೂಚಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ 1.75 ಲಕ್ಷ ಮಕ್ಕಳ ಕ್ಯಾಂಪ್ ಆಗಿದೆ. ಮೂರನೇ ಅಲೆ ತಡೆಗಟ್ಟಲು ಪೂರ್ಣ ಸಿದ್ಧತೆ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 2ನೇ ವಾರದಲ್ಲಿ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದರು. ಸದ್ಯ ಮುಖ್ಯಮಂತ್ರಿಗಳು ಈಗ ಉಡುಪಿಯಲ್ಲಿದ್ದಾರೆ. ಹಾಗಾಗಿ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಸುವರ್ಣ ಕಟಪಾಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸದ್ಯ ಪ್ರಮೋದ್ ಅವರೇ, ಏನಿದೆ ಅಪ್ಡೇಟ್ಸ್? ಮುಖ್ಯಮಂತ್ರಿಗಳು ಹೇಳಿರುವಂತಹ ಹೇಳಿಕೆಗಳು ಜೊತೆಗೆ ಕೋವಿಡ್ ನ ವಿಚಾರವಾಗಿ ಅಲ್ಲಿ ಸಭೆಗಳನ್ನು ನಡೆಸಿದ್ರು. ಸದ್ಯದ ಅಪ್ಡೇಟ್ಸ್ ಏನಿದೆ ಪ್ರಮೋದ್ ಅವರೇ? ಖಂಡಿತವಾಗಿಯೂ ಇವತ್ತು ಏನು ಮುಖ್ಯಮಂತ್ರಿ ಅವರು ಉಡುಪಿ ಪ್ರವಾಸದಲ್ಲಿ ಇದ್ರು ಅಂತ ಹೇಳ್ಬಹುದು. ಅಂದ್ರೆ ಇವತ್ತು ಉಡುಪಿಗೆ ಆಗಮಿಸಿದ ಏನು ಮುಖ್ಯಮಂತ್ರಿ ಅವರು ಏನು ಉಡುಪಿಯಲ್ಲಿ ಸುಮಾರು 24 ವರ್ಷಗಳ ನಂತರ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ಆಸ್ಪತ್ರೆಗೆ ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಮಧ್ಯಾಹ್ನ ಸುಮಾರು 4 ಗಂಟೆ ಹೊತ್ತಿಗೆ ಉಡುಪಿಗೆ ಆಗಮಿಸಿದಂತ ಮುಖ್ಯಮಂತ್ರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಉಡುಪಿಯ ಏನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಕೋವಿಡ್ ಬಗ್ಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಆ ಸಭೆಯಲ್ಲಿ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಇಲ್ಲಿ ಕೋವಿಡ್ ಬಗ್ಗೆ ಸಾಕಷ್ಟು ಏನು ಕ್ರಮ ವಹಿಸಿಕೊಳ್ಳುವ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ನಡೆಸಿ ಮತ್ತು ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ರು. ಏನು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗ್ಬಹುದು, ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಒಂದು ಮಾಹಿತಿಯನ್ನು ಕೂಡ ಏನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆ ಪ್ರಮೋದ್ ಅವರೇ, ಸದ್ಯ ಈ ಒಂದು ವಿಚಾರಗಳನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಈ ನಮ್ಮ ರಾಜ್ಯ ದೇಶ ಮೂರನೇ ಅಲೆಯ ಭಯ ಆತಂಕದಲ್ಲಿದೆ. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿರುವಂತಹ ವಿಚಾರ ಅಂದ್ರೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಗಳನ್ನ ಮಾಡಬೇಕು ಅನ್ನೋದು, ಅಂದ್ರೆ ಪಾಸಿಟಿವ್ ವ್ಯಕ್ತಿ ಮನೆ ಸುತ್ತ 4 ಮನೆ ಸೀಲ್ ಡೌನ್ ಮಾಡಲು ಸೂಚಿಸಲಾಗಿದೆ ಅನ್ನುವಂತಹ ವಿಚಾರ ಏನಿದೆ ಪ್ರಮೋದ್, ಈ ಬಗ್ಗೆ ಅಪ್ಡೇಟ್ಸ್? ಯಾಕಂದ್ರೆ ಈ ಹಿಂದೆ ಮೊದಲನೇ ಅಲೆಯಲ್ಲಿ ಇಂತಹ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ವಿ. ತದನಂತರ ಈಗ ಪಾಸಿಟಿವ್ ವ್ಯಕ್ತಿ ಬಂದರೂ ಕೂಡ ಏನು ಸಮಸ್ಯೆ ಆಗಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಇದೀಗ ಮತ್ತೊಮ್ಮೆ ಕಂಟೈನ್ಮೆಂಟ್ ಝೋನ್ಗಳು ಬೇಕು ಅಂತ ಬಂದಾಗ, ಅಂದ್ರೆ 4 ಮನೆಗಳನ್ನ ಸೀಲ್ ಡೌನ್ ಮಾಡಲು ಸೂಚಿಸಿದ್ದಾರೆ ಅಂತ ಬಂದಾಗ ಮತ್ತೊಮ್ಮೆ ಜನರ ಜೀವನಕ್ಕೆ ಕಷ್ಟ ಆಗಲಿದೆಯಾ ಅಥವಾ ಒಳ್ಳೆಯ ವಿಚಾರವನ್ನ ತೆಗೆದುಕೊಂಡಿದ್ದಾರೆ ಸಿಎಂ ಅನ್ಸುತ್ತಾ, ಹೇಗೆ? ನಿತಿನ್, ಖಂಡಿತವಾಗಿಯೂ ಇವತ್ತು ಏನು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದವರು ಏನು ಕೇರಳ ಮತ್ತು ಮಹಾರಾಷ್ಟ್ರದ ಜೊತೆಗೆ ನಿಕಟ ಸಂಪರ್ಕ ಬರುವಂತ ಏನು ಈ ಒಂದು ನಮ್ಮ ಉಡುಪಿ ಜಿಲ್ಲೆ ಈ ಒಂದು ಏನು ಪಾಸಿಟಿವ್ ವ್ಯಕ್ತಿಗಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೊರ ರಾಜ್ಯದಿಂದ ಬರುವಂತವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೆ ಈಗ ಏನು ಪ್ರಸ್ತುತವಾಗಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ರಚನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಏನು ಮೊದಲ ಅಲೆಯಲ್ಲಿ ಕೂಡ ಈ ಒಂದು ಕ್ರಮವನ್ನು ಅಳವಡಿಸಿಕೊಂಡಿದ್ರು. ಅಂದ್ರೆ ಏನು ಪಾಸಿಟಿವ್ ಬಂದಂತಹ ಮನೆಗಳಿಗೆ ಸೀಲ್ ಡೌನ್ ಮಾಡುವುದರ ಜೊತೆ ಹತ್ತಿರದ ಮನೆಗಳನ್ನು ಸೀಲ್ ಡೌನ್ ಆ ಸಂದರ್ಭದಲ್ಲಿ ಸಾಕಷ್ಟು ಜನರು ತೊಂದರೆಯನ್ನು ಅನುಭವಿಸಿದ್ರು ಮತ್ತು ಜನರಿಗೆ ಕಷ್ಟಕರ ಆಗಿತ್ತು. ಏನಂತ ಹೇಳಿದ್ರೆ ಏನು ದಿನನಿತ್ಯದ ಬಳಕೆಗೆ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಹೊರಗಡೆ ಹೋಗುವಂತದ್ದು, ಇನ್ನಿತರ ಬೇರೆ ವಿಚಾರಗಳಲ್ಲಿ ತಮಗೆ ತೊಂದರೆ ಉಂಟಾಗುತ್ತಿದ್ದದ್ದು ನಾವು ಗಮನಿಸಿದ್ದೇವೆ. ಅದೇ ರೀತಿಯಲ್ಲಿ ಈಗ ಪ್ರಸ್ತುತವಾಗಿ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಸ್ಥಳೀಯವಾಗಿ ಜನರಿಗೆ ಸಾಕಷ್ಟು ತೊಂದರೆ ಆಗುವುದಂತೂ ಖಂಡಿತ. ಆದ್ರೆ ಈಗ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಖ್ಯಮಂತ್ರಿಗಳು ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ಏನಂತ ಹೇಳಿದ್ರೆ ಈ ಒಂದು ಕ್ರಮವನ್ನು ಕೈಗೊಂಡ್ರೆ ಸ್ಥಳೀಯವಾಗಿ ಜನರಿಗೆ ಈಗಾಗಲೇ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ ಜನರಿಗೆ ಇನ್ನಷ್ಟು ತೊಂದರೆ ಆಗುವಂತ ಖಂಡಿತ ಅಂತ ಹೇಳ್ಬೋದು ನಿತಿನ್. ಓಕೆ, ಹಾಗಾದ್ರೆ ಸದ್ಯ ಈಗ ಪಾಸಿಟಿವ್ ವ್ಯಕ್ತಿಯ 20 ಜನರನ್ನ ಟ್ರ್ಯಾಕ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಜೊತೆಗೆ 85% ಜನ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಹಾಗಾಗಿ ಜಿಲ್ಲೆಯ 4 ಕಡೆ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸ್ತೇವೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಸದ್ಯದ ಉಡುಪಿ ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಬೊಮ್ಮಾಯಿ ಅವರು ಏನು ಹೇಳಿದ್ರು ಪ್ರಮೋದ್ ಅವರೇ? ಖುಷಿ ತಂದಿದ್ಯಾ ಜಿಲ್ಲಾಡಳಿತದ ಕಾರ್ಯವೈಖರಿ, ಹೇಗೆ? ಖಂಡಿತ ಈಗಾಗಲೇ ಏನಂತ ಹೇಳಿದ್ರೆ ಜಿಲ್ಲೆಯಲ್ಲಿ
1,75,00,000 ಲಕ್ಷ ಮಕ್ಕಳಿಗೆ ಕ್ಯಾಂಪ್ ಆಗಿದೆ. ಮೂರನೇ ಅಲೆಯ ತಡೆಗಟ್ಟಲು ಪೂರ್ಣ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 2ನೇ ವಾರದಲ್ಲಿ ಸಂಪೂರ್ಣ ಚಿತ್ರಣ ನಮಗೆ ಸಿಗಲಿದೆ. ಅಂದ್ರೆ ಈಗಾಗಲೇ ಈ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಬೇಕು ಎಂಬ ಒಂದು ಸೂಚನೆಯನ್ನು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇನ್ನಷ್ಟು ಈ ಬಗ್ಗೆ ಬಿಗಿಗೊಳಿಸುವಂತ ಒಂದು ಪ್ರಯತ್ನ ಆಗುತ್ತೆ ಎಂಬ ಒಂದು ಇದು ವ್ಯಕ್ತವನ್ನು ಅಲ್ಲಿ ಆಗಬಹುದು ಎಂಬ ಒಂದು ವಿಷಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ನಿತಿನ್. ಓಕೆ, ಧನ್ಯವಾದ ಪ್ರಮೋದ್ ಅವರೇ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ಸದ್ಯ ಕರಾವಳಿ ಪ್ರವಾಸದಲ್ಲಿರುವಂತಹ ಸಿಎಂ ಬೊಮ್ಮಾಯಿ ಅವರು ಇವತ್ತು ಉಡುಪಿಯಲ್ಲಿದ್ದಾರೆ. ಇದೀಗ ಉಡುಪಿಯಲ್ಲಿ ಸಿಎಂ ಬೊಮ್ಮಾಯಿ ಅವರು ಕೋವಿಡ್ 3ನೇ ಅಲೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಮುಖವಾಗಿರುವಂಥ ಸಭೆಗಳನ್ನು ನಡೆಸಿದ್ದಾರೆ. ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಎಸ್, ಏನು ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ಅವರು ನೋಡ್ಕೊಂಡು ಬನ್ನಿ. ಕಳೆದ ಒಂದು ವಾರದಿಂದ ಇದು ಹೆಚ್ಚಾಗಿದೆ. ನಾವು ಉಡುಪಿ ಜಿಲ್ಲೆಯ ಸ್ಥಿತಿಗತಿ ಬಗ್ಗೆ ಹೆಚ್ಚಿನ ನಿಗಾವನ್ನು ಯಾಕೆ ವಹಿಸ್ತಾ ಇದ್ದೇವೆ ಅಂತಂದರೆ, ದಕ್ಷಿಣ ಕನ್ನಡ ಬಾರ್ಡರ್ ಇರೋದರಿಂದ ಕೇರಳದಿಂದ ಬರುವಂಥ ಜನ ಸಾಕಷ್ಟು ಅಲ್ಲಿ ಪಾಸಿಟಿವಿಟಿ ರೇಟ್ ಇರೋದ್ರಿಂದ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ನಡುವೆ ದಿನನಿತ್ಯದ ವಹಿವಾಟ ಸಂಬಂಧಗಳು ಇರೋದರಿಂದ ಇಲ್ಲಿ ನಾವು ಎಚ್ಚರಿಕೆ ವಹಿಸಬೇಕನ್ನುವಂಥದ್ದು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ದೃಷ್ಟಿಯಿಂದ ಕಳೆದ ಬಾರಿ ಕೋವಿಡ್ 2ನೇ ಅಲೆಯಲ್ಲಿ ನಾವು ನೋಡಿದ್ದೇವೆ. ಇದೇ ಥರ ಪ್ರಾರಂಭವಾಗಿ ಕೊನೆಗೆ ಇಡೀ ರಾಜ್ಯದಲ್ಲಿ ಹಬ್ಬಿತ್ತು. ಮತ್ತು ಉಡುಪಿಗೆ ಇನ್ನೂ 2 ಸಮಸ್ಯೆಗಳಿದೆ. ಒಂದು, ಮಣಿಪಾಲ್ ಆಸ್ಪತ್ರೆ ಇರೋದರಿಂದ 5-6 ಜಿಲ್ಲೆಗಳಿಂದ ಜನ ಇಲ್ಲಿಗೆ ಬರ್ತಾರೆ, ಹೊರ ಜಿಲ್ಲೆ ಜನ. ಅಲ್ಲದೆ ಮುಂಬೈದಿಂದನೂ ಕೂಡ ಭಾಳಷ್ಟು ಜನ ಇಲ್ಲಿ ಬರೋದರಿಂದ ಹೆಚ್ಚಿನ ನಿಗಾವನ್ನು ವಹಿಸಬೇಕು ಅಂತ ನಾನು ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದೇನೆ. ಮೊದಲನೇದಾಗಿ ಈಗಾಗಲೇ ಟೆಸ್ಟ್ಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅದು 3,000 ಇದ್ದಿದ್ದು 5,000ವರೆಗೂ ಹೆಚ್ಚಿಗೆಯನ್ನು ಮಾಡ್ತಾ ಇದ್ದಾರೆ. ಇದು LPM ಕೂಡ ಈಗ ಬಂದಿದೆ. ಮತ್ತು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳನ್ನು ಮಾಡಬೇಕು ಅಂತ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಮೈಕ್ರೋ ಅಂತಂದರೆ ಮನೆ ಸುತ್ತಲೂ 4 ಮನೆಗಳನ್ನು ಕಂಟೈನ್ಮೆಂಟ್ ಝೋನ್ ಕೂಡ ಮಾಡಬೇಕು ಅಂತ.